ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಪ್ರಾಣವನ್ನ ಕಳೆದುಕೊಂಡಿರುವ ಘಟನೆ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ದೇವಿನಗರ ಕ್ಯಾಂಪ್ ಬಳಿಯ ಬಳ್ಳಾರಿ ಸಿರುಗುಪ್ಪ ರಾಜ್ಯ ಹೆದ್ದಾರಿಯಲ್ಲಿ ನಡೆದು ಹೋಗಿದೆ. ನಿಟ್ಟೂರು ಗ್ರಾಮದ ಒಂದೇ ಕುಟುಂಬದ 5 ಸದಸ್ಯರು ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿ ವಾಪಸ್ಸಾಗುವ ವೇಳೆ ದುರ್ಘಟನೆ ಸಂಭವಿಸಿದೆ. ನಿಟ್ಟೂರು ಗ್ರಾಮದ ಪ್ರಸಾದ್ ರಾವ್ ಹಾಗೂ 2 ಮಹಿಳೆಯರು ಸೇರಿ 3 ಪ್ರಾಣವನ್ನ ಬಿಟ್ಟಿದ್ದಾರೆ. ಅಪಘಾತದಲ್ಲಿ ಇನ್ನಿಬ್ಬರಿಗೆ ಗಂಭೀರ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರು ಬೆಳಗಿನ ಜಾವ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎನ್ನುವ ಮಾಹಿತಿ ಇದೆ. ಸ್ಥಳಕ್ಕೆ ತಕ್ಕಲಕೋಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ದಟ್ಟ ಮಂಜಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. 23 ದಿನಗಳಲ್ಲಿ 75 ಅಪಘಾತಗಳು ಸಂಭವಿಸಿದ್ದು 33 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಈ ಬಾರಿ ಅತಿಯಾದ ಮಂಜು ಕವಿದಿದ್ದು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಅಪಘಾತಗಳು ಆಗುತ್ತಿವೆ. ಶೂನ್ಯ ಗೋಚರತೆ ಪರಿಣಾಮದಿಂದ ಎದುರುಗಡೆ ಇರೋ ವಾಹನಗಳು ಸಹ ಕಣ್ಣಿಗೆ ಕಾಣದಾಗಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಎನ್ನುವ ರೆಕಾರ್ಡ್ಸ್ ಪೊಲೀಸರು ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಡಿಸೆಂಬರ್ ತಿಂಗಳಲ್ಲೇ 75 ಕಡೆ ಅಪಘಾತವಾಗಿದ್ದು 33 ಮಾರಣಾಂತಿಕವಾಗಿ ಅಪಘಾತಗಳು ಸಂಭವಿಸಿದೆ. ಒಟ್ಟು 33 ಜನ ಸಾವನ್ನಪ್ಪಿದ್ದು 79ಕ್ಕೂ ಹೆಚ್ಚು ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಚಳಿಗಾಲದ ನಡುವೆ ಶೀತ ಗಾಳಿಯು ಅಬ್ಬರ ಜೋರಾಗಿದೆ. ಈ ಬಾರಿಯ ತೀವ್ರ ಚಳಿಗೆ ಜನರು ಗಡಗಡ ನಡುಗುತ್ತಿದ್ದಾರೆ. ಅದರಲ್ಲೂ ಮುಂಜಾನೆ ದಟ್ಟ ಮಂಜು ಕವಿಯುತ್ತಿರೋ ಕಾರಣ ಶೂನ್ಯ ಗೋಚರತೆ ಎದುರಾಗುತ್ತಿದೆ. ಚಳಿಯ ನಡುವೆ ದಟ್ಟ ಮಂಜು ಜನರನ್ನ ಮನೆಯಿಂದ ಹೊರಬರೋಕ್ಕೂ ಆಗದಂತಹ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈ ನಡುವೆ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳು ಪಾಡು ತುಂಬಾನೇ ಗಂಭೀರವಾಗಿದೆ. ಹೀಗಾಗಿ ಬೆಳಗ್ಗೆ ಅದರಲ್ಲೂ ಬೆಳಗ್ಗೆ 3 ಗಂಟೆಯಿಂದ 6:30 7 ಗಂಟೆವರೆಗೆ ಆದಷ್ಟು ಗಾಡಿಗಳನ್ನ ಓಡಿಸದೇ ಇರುವುದು ಒಳ್ಳೆಯದು ಅಂತ ಪೊಲೀಸರು ಕಿವಿ ಮಾತನ್ನ ಕೂಡ ಹೇಳುತ್ತಿದ್ದಾರೆ. ಆದ್ರೆ ಜನ ಇಲ್ಲಿ ಕೇಳಬೇಕು. ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ನಿದ್ದೆಗಣ್ಣಿನಲ್ಲಿ ಗಾಡಿಗಳನ್ನ ಓಡಿಸಿ ಈ ರೀತಿ ಅಪಘಾತಗಳು ಆಗುತ್ತಿವೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಯ ಪ್ರಕಾರ ಅಂದ್ರೆ NCRB ರಿಪೋರ್ಟ್, ಈ ವರ್ಷದ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 4.6 ಲಕ್ಷಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ದಾಖಲಾಗಿವೆ. ಅದರಲ್ಲಿ 1,68,000 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಅಂದ್ರೆ ಪ್ರತಿದಿನ ಸರಿಸುಮಾರು 460 ಜನರು ಈ ದುರ್ಘಟನೆಗಳಿಂದ ಸಾವನ್ನಪ್ಪುತ್ತಿದ್ದಾರೆ ಅನ್ನೋದು ಈ ಒಂದು ರೆಕಾರ್ಡ್ ಹೇಳುತ್ತದೆ. ಒಂದು ದಿನದಲ್ಲಿ ಒಂದು ವಿಮಾನ ಪತನವಾದಷ್ಟು ಜೀವಗಳು ಪ್ರತಿದಿನ ರಸ್ತೆ ಮೇಲೆ ಆಗುತ್ತಿವೆ. ರಸ್ತೆಗಳು ಕೊಲ್ಲುತ್ತಿಲ್ಲ, ನಾವು ಕೊಲ್ಲುತ್ತೇವೆ ಎಂದು ಇದು ಸಾರಿಗೆ ಇಲಾಖೆಯ ಘೋಷಣೆ. ಅದರ ಅರ್ಥ ತುಂಬಾ ಆಳವಾಗಿದೆ ಕೂಡ. ಭಾರತದಲ್ಲಿ ಸಂಭವಿಸುವ ಅಪಘಾತದಲ್ಲಿ 80% ಮಾನವ ದೋಷವೇ ಕಾರಣವಾಗಿದೆ ಅಂತ ಹೇಳಲಾಗುತ್ತಿದೆ. ಮೊದಲನೆಯದು ವೇಗದ ಮಿತಿ. ಇದರಲ್ಲಿ ಅತಿ ಹೆಚ್ಚು ದುರ್ಘಟನೆಗಳು ಆಗುತ್ತಿವೆ. 69% ದುರ್ಘಟನೆಗಳು ವೇಗಕ್ಕೆ ಮಿತಿ ಇಲ್ಲದೆ ಕಾರುಗಳನ್ನ ಓಡಿಸುವುದರಿಂದಲೇ ಅಪಘಾತಗಳು ಆಗುತ್ತಿವೆ ಅಂತ ಈ ಒಂದು ರೆಕಾರ್ಡ್ ಹೇಳುತ್ತದೆ. ಎರಡನೆಯದು ಮದ್ಯಪಾನ ಮಾಡಿ ಚಾಲನೆ ಮಾಡೋದು. ಹೌದು, ರಾತ್ರಿಯ ಹೊತ್ತಿನಲ್ಲಿ ದಿನದ ಹೊತ್ತಿನಲ್ಲಿ ವಿಪರೀತ ಮದ್ಯಪಾನವನ್ನ ಮಾಡಿ ರೋಡ್ ಮೇಲೆ ಗಾಡಿಗಳನ್ನ ಓಡಿಸಿಕೊಂಡು ತಾವು ಅಲ್ಲದೆ ಬೇರೆಯವರಿಗೂ ಕಷ್ಟ ಕೊಟ್ಟು ದುರ್ಘಟನೆ ಮಾಡಿ ಸಾಯುವವರ ಸಂಖ್ಯೆ ಅದರಲ್ಲಿ 6% ಇದೆ. ಇನ್ನು ಮೊಬೈಲ್ ಅನ್ನ ಬಳಸುತ್ತಾ ಚಾಲನೆ ಮಾಡುವುದರಿಂದ 5% ದುರ್ಘಟನೆಗಳು ಆಗುತ್ತಿವೆ ಅನ್ನೋದು ಇತ್ತೀಚಿನ ಒಂದು ಸರ್ವೆ ಕೂಡ ಹೇಳುತ್ತದೆ. ಅತಿಯಾದ ಓವರ್ಟೇಕಿಂಗ್ ಮತ್ತು ಅಸಡ್ಡೆ ಉಳಿದ ಪ್ರಮಾಣದಲ್ಲಿ ದುರ್ಘಟನೆಗಳಿಗೆ ಕಾರಣವಾಗುತ್ತಿದೆ ಅಂತ ಈ ಒಂದು ರೆಕಾರ್ಡ್ ಸಾಬೀತುಪಡಿಸಿದೆ. ಇವೆಲ್ಲವೂ ದುರ್ಘಟನೆಗಳಿಗೆ ಕಾರಣ ಅಂತ ನೀವು ತಿಳಿದರೂ ಕೂಡ ಆ ತಪ್ಪನ್ನ ನಾವು ರೋಡಿನ ಮೇಲೆ ಪದೇ ಪದೇ ಮಾಡುತ್ತಾನೆ ಇರುತ್ತೇವೆ. ವಿಪರೀತವಾಗಿ ಸ್ಪೀಡಿನಲ್ಲಿ ಓಡಿಸುತ್ತೇವೆ. ಬೇಡ ಅಂದರೂ ಮದ್ಯಪಾನ ಮಾಡಿ ಗಾಡಿಗಳ ಚಾಲನೆ ಮಾಡುತ್ತೇವೆ. ಬೇಡ ಅಂದರೂ ಮೊಬೈಲ್ ಗಳನ್ನ ಬಳಸುತ್ತಾನೆ ಟೂ ವೀಲರ್ ಗಳನ್ನ ಓಡಿಸುತ್ತಿರುತ್ತೇವೆ, ಕಾರುಗಳನ್ನು ಕೂಡ ಓಡಿಸಿರುತ್ತೇವೆ. ಎಲ್ಲೋ ಒಂದು ಮಾತಿನ ಭರದಲ್ಲಿ ನಿಮಗೆ ರೋಡ್ ಮೇಲೆ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅಪಘಾತಗಳು ಆಗೋದು ಕೂಡ ತುಂಬಾನೇ. ಅಷ್ಟೇ ಅಲ್ಲದೆ ಓವರ್ಟೇಕಿಂಗ್, ಅಸಡ್ಡೆ, ಸ್ಪೀಡು ಇವೆಲ್ಲ ಇನ್ನಷ್ಟು ನಮ್ಮ ಪ್ರಾಣಕ್ಕೆ ಕುತ್ತನ್ನ ತರುತ್ತಿವೆ. ಈ ವರ್ಷವೇ 12,000ಕ್ಕೂ ಹೆಚ್ಚು ಅಪಘಾತಗಳು ಮೊಬೈಲ್ ಬಳಕೆಯಿಂದ ಸಂಭವಿಸಿದೆ ಅಂತ ಸರ್ಕಾರ ಹೊರಡಿಸಿರುವ ರೆಕಾರ್ಡ್ ಪಟ್ಟಿ ಹೇಳುತ್ತದೆ. 1 ಸೆಕೆಂಡ್ ಮೊಬೈಲ್ ನೋಡಲು ಜೀವವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ನಮ್ಮ ಯುವಕರು, ನಮ್ಮ ಜನರು.
ಹೌದು ಸ್ನೇಹಿತರೆ, ಇವತ್ತು ಮೊಬೈಲ್ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಎಲ್ಲವೂ ಮೊಬೈಲ್ ಮೇಲೆ ನಡೆಯುತ್ತಿರುತ್ತೆ. ಪ್ರತಿಯೊಂದು ನಿಮಿಷಕ್ಕೂ ಪ್ರತಿಯೊಬ್ಬನು ಒಂದು ಸಾರಿ ಇಲ್ಲಾದ್ರೂ ಮೊಬೈಲ್ ಅನ್ನ ನೋಡಿಯೇ ನೋಡುತ್ತಾನೆ. ಆದ್ರೆ ಗಾಡಿಗಳನ್ನ ಓಡಿಸುವಾಗ ನೀವು ಮೊಬೈಲ್ಗಳನ್ನ ಜೇಬಿನಲ್ಲಿ ಇಟ್ಟುಕೊಂಡು ಇದ್ದರೆ ಒಳ್ಳೆಯದು. ಇಲ್ಲವಾದರೆ ಪ್ರತಿ ಕ್ಷಣಕ್ಕೂ ಮೊಬೈಲ್ ಅನ್ನ ನೋಡುತ್ತಾ ಇದ್ದರೆ ಆ ಬಳಕೆಯಿಂದಲೇ ಹಲವಾರು ದುರ್ಘಟನೆಗಳು ಕೂಡ ಆಗೋದು ಸಾಬೀತು ಆಗಿದೆ. ಭಾರತದಲ್ಲಿ ಅಪಘಾತಗಳ ಸ್ಪಾಟ್ಗಳು ತುಂಬಾನೇ ಇವೆ. ರಾಷ್ಟ್ರಾದ್ಯಂತ ಕೆಲವು ರಸ್ತೆಗಳನ್ನ ಡೆತ್ ಟ್ರ್ಯಾಪ್ ಎಂದೇ ಕೂಡ ಕರೆಯುತ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿರುವ ಯಮುನಾ ಎಕ್ಸ್ಪ್ರೆಸ್ ಇದು ವೇಗದ ಹೆದ್ದಾರಿಯಾಗಿದೆ, ಆದ್ರೆ ಅನೇಕ ಜೀವಹಾನಿ ಕೂಡ ಆಗುತ್ತಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಮೈಸೂರು ಹೆದ್ದಾರಿ ಅತಿ ದೊಡ್ಡ ಡೆತ್ ಟ್ರ್ಯಾಪ್ ಆಗಿ ಹೊರಹೊಮ್ಮಿದೆ. ಇಲ್ಲಿ ಪ್ರತಿದಿನವೂ ಒಂದಿಲ್ಲ ಒಂದು ಅಪಘಾತ ಆಗಿ ದುರ್ಘಟನೆ ಆಗಿ ಸಾವುಗಳು ಕೂಡ ಆಗುತ್ತಿರುವುದು ನಾವು ಕಾಣುತ್ತಿದ್ದೇವೆ. ಇನ್ನು ದುರ್ಘಟನೆಗಳಾಗಿ ಬದುಕುಳಿದಿರುವ ಸಂಖ್ಯೆಯಂತೂ ಇಲ್ಲಿ ಬೇಡವೇ ಬೇಡ. ಎರಡನೇದು ಬೆಂಗಳೂರಿನಲ್ಲಿ ಇರುವಂತಹ ನೈಸ್ ರಸ್ತೆ ಕೂಡ. ಇಲ್ಲಿ ವಿಪರೀತ ಸ್ಪೀಡ್ ಆಗಿ ಗಾಡಿಗಳನ್ನ ಓಡಿಸುತ್ತಿರುವುದರಿಂದ ಪ್ರತಿನಿತ್ಯ ಇಲ್ಲಿ ದುರ್ಘಟನೆಗಳು ಆಗುತ್ತಾನೆ ಇರುತ್ತವೆ. ಆ ಸುದ್ದಿಗಳನ್ನ ನಾವು ಪ್ರತಿನಿತ್ಯ ಟಿವಿಯಲ್ಲಿ, ಯೂಟ್ಯೂಬ್ ಅಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೀವಿ. ಇನ್ನೊಂದು ಆಘಾತಕಾರ ಸುದ್ದಿ ಏನಂದ್ರೆ ಅಪಘಾತಗಳಿಂದ ಸಾಯುವರಲ್ಲಿ 50% ಮಂದಿ 18 ರಿಂದ 35 ವಯಸ್ಸಿನವರು. ಎಷ್ಟು ದುರ್ಭಾಗ್ಯ ನೋಡಿ, ಆ ತಂದೆ ತಾಯಿಗಳ ಹಣೆ ಬರ ನೋಡಿ. ಚಿಕ್ಕ ವಯಸ್ಸಿನಲ್ಲಿಯೇ ದೇಶದ ಭವಿಷ್ಯವನ್ನೇ ರಸ್ತೆಯಲ್ಲಿ ನಾಶವಾಗುತ್ತಿವೆ ಅನ್ನೋದು ಇನ್ನೊಂದು ದುರ್ಭಾಗ್ಯ. ಯುವ ಶಕ್ತಿ ವೇಗದ ಹುಚ್ಚಿನಿಂದ ಸಾವಿನ ಶಕ್ತಿಯಾಗಿವೆ. ಒಂದು ಸಣ್ಣ ತಪ್ಪು ನಿಮ್ಮ ಜೀವವನ್ನ ನೀವು ಕಳೆದುಕೊಳ್ಳಬಹುದು. ಪ್ರತಿದಿನ ಕಾಲೇಜು ವಿದ್ಯಾರ್ಥಿಗಳು, ಡೆಲಿವರಿ ಬಾಯ್ಸ್ಗಳು, ಟ್ರಕ್ ಚಾಲಕರು ಈ ರೀತಿ ಸ್ಪೀಡ್ ನಿಂದ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಅವರ ಮನೆಗಳಲ್ಲಿ ಕಾದು ಕೂತಿರೋ ತಾಯಿ, ಪತ್ನಿ, ಮಕ್ಕಳು ಅವರು ಈಗ ಬರುತ್ತಾರೆ, ಆಗ ಬರುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಕತ್ತಲೆಯಲ್ಲಿ ಮಾಯವಾಗಿ ಹೋಗುತ್ತಾರೆ. ಅವರ ಕುಟುಂಬಗಳು ಕೂಡ ಈ ರೀತಿ ಒಬ್ಬರ ಸಾವಿನಿಂದ ರಸ್ತೆಗೆ ಬೀದಿಗೆ ಬರುವಂತಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಅಪಘಾತದಲ್ಲಿ ಹೆಚ್ಚು ಜೀವಹಾನಿ ಸಂಭವಿಸುವ ರಾಜ್ಯಗಳ ಪಟ್ಟಿಯೇ ನಿಮಗೆ ಕೊಡುತ್ತೇನೆ. ತಮಿಳುನಾಡಿನಲ್ಲಿ ಪ್ರತಿ ವರ್ಷ ಅಂದಾಜು ಪ್ರಕಾರ 57,000 ಅಪಘಾತಗಳಾಗುತ್ತವೆ. ಮಹಾರಾಷ್ಟ್ರದಲ್ಲಿ 43,000 ಆದ್ರೆ ಮಧ್ಯಪ್ರದೇಶದಲ್ಲಿ 42,000, ಕರ್ನಾಟಕದಲ್ಲಿ 39,000 ಅಪಘಾತಗಳಾದ್ರೆ ಉತ್ತರ ಪ್ರದೇಶದಲ್ಲಿ 38,000 ಅಪಘಾತಗಳು ಪ್ರತಿ ವರ್ಷ ಸರಾಸರಿ ಆಗುತ್ತವೆ ಅನ್ನೋದು ಡೇಟಾ ಹೊರಬಿದ್ದಿದೆ. ಕರ್ನಾಟಕದಲ್ಲಿಯೇ 6,000ಕ್ಕಿಂತ ಹೆಚ್ಚು ಜನರು ವರ್ಷಕ್ಕೆ ಸಾವನ್ನಪ್ಪುತ್ತಿದ್ದಾರೆ. ಬೆಂಗಳೂರು ನಗರದಲ್ಲಿ ಮಾತ್ರ ಪ್ರತಿದಿನ ಸರಾಸರಿ 4 ಅಪಘಾತಗಳಾಗುತ್ತಿವೆ. ಇದಕ್ಕೆಲ್ಲ ಕಾರಣ ಓವರ್ ಸ್ಪೀಡ್ ಮತ್ತು ಟ್ರಾಫಿಕ್ ನಿಯಮ ಉಲ್ಲಂಘನೆಗಳಾಗಿವೆ. ಅಪಘಾತ ಕೇವಲ ಜೀವನಾಶ ಮಾಡುತ್ತಿಲ್ಲ, ದೇಶದ ಆರ್ಥಿಕತೆಗೆ ವರ್ಷಕ್ಕೆ 1.5 ಲಕ್ಷ ಕೋಟಿ ನಷ್ಟವನ್ನು ಕೂಡ ಮಾಡುತ್ತಿದೆ. ಅಂದ್ರೆ ನಮ್ಮ GDPಯ 3% ಭಾಗ ಈ ಅಪಘಾತಗಳೇ ಹಾಳು ಮಾಡುತ್ತಿವೆ. ವಾಹನ ಹಾನಿ, ವಿಮಾ ಕ್ಲೇಮ್, ಆಸ್ಪತ್ರೆ ವೆಚ್ಚ, ಉತ್ಪಾದನೆ ನಷ್ಟ ಈ ಎಲ್ಲವೂ ಸೇರಿ ರಾಷ್ಟ್ರದ ಪ್ರಗತಿಗೆ ಈ ಅಪಘಾತಗಳು ಅಡ್ಡಿಯಾಗುತ್ತಿವೆ. 2019ರಲ್ಲಿ ಭಾರತ ಸರ್ಕಾರ ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆಯನ್ನು ಕೂಡ ತಂದಿತ್ತು. ಮೊದಲು ಫೈನ್ಗಳು ತುಂಬಾನೇ ಕಡಿಮೆ ಇದ್ದವು. ಹೀಗಾಗಿ ಜನರು ಫೈನ್ ತುಂಬಾ ಕಡಿಮೆ ಇದ್ದ ಕಾರಣ ಬೇಕಾಬಿಟ್ಟಿ ಗಾಡಿಗಳನ್ನ ಓಡಿಸುತ್ತಿದ್ದರು. ಏನಾದ್ರೂ ಪೊಲೀಸರು ಹಿಡಿದ್ರೆ ಅವ್ರಿಗೆ 10-20 ಕೊಟ್ಟು ಅಲ್ಲಿಯೇ ಆ ಮ್ಯಾಟರ್ ಅನ್ನ ಕ್ಲೋಸ್ ಮಾಡಲು ಹೇಳುತ್ತಿದ್ದರು. ಆದ್ರೆ 2019ರಲ್ಲಿ ಸರ್ಕಾರ ಇವುಗಳ ಫೈನ್ ಅನ್ನ ಜಾಸ್ತಿ ಮಾಡಿದೆ. ಹೆಲ್ಮೆಟ್ ಧರಿಸದೆ ಗಾಡಿಗಳನ್ನ ಓಡಿಸಿದ್ರೆ 1,000 ರೂಪಾಯಿ ದಂಡ, ಸೀಟ್ ಬೆಲ್ಟ್ ಇಲ್ಲದೆ ಗಾಡಿಗಳನ್ನ ಕಾರನ್ನ ಓಡಿಸಿದ್ರೆ 1,000 ರೂಪಾಯಿ ದಂಡ, ಮದ್ಯಪಾನ ಮಾಡಿದವರಿಗೆ 10,000 ರೂಪಾಯಿವರೆಗೂ ದಂಡವನ್ನ ವಿಧಿಸಲು ಸರ್ಕಾರ ಮುಂದಾಗಿದೆ. ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಿದವರಿಗೆ 5,000 ರೂಪಾಯಿವರೆಗೂ ದಂಡವನ್ನ ಈಗ ವಿಧಿಸಲಾಗಿದೆ. ಈ ಕಾಯ್ದೆಯ ಒಂದೇ ಒಂದು ಉದ್ದೇಶ ಸರ್ಕಾರ ತನ್ನ ಬೊಕ್ಕಸೆಯನ್ನ ಜಾಸ್ತಿ ಮಾಡಿಕೊಳ್ಳಲು ಅಲ್ಲ, ಬದಲಾಗಿ ಭಯ ಹುಟ್ಟಿಸುವುದು ಅಲ್ಲ, ಬದಲಾಗಿ ರಸ್ತೆ ಮೇಲೆ ಗಾಡಿಗಳನ್ನ ಓಡಿಸುವವರ ಜೀವ ಉಳಿಸುವ ಒಂದು ಕೆಲಸವಾಗಿತ್ತು. ಆದ್ರೆ ದುರಾದೃಷ್ಟ ಸ್ನೇಹಿತರೆ, ನಮ್ಮ ಜನರಿಗೆ 10,000 ಏನು 20,000 ಏನು 1 ಲಕ್ಷ ಫೈನ್ ಮಾಡಿದರೂ ಕೂಡ ಜನರು ಮಾತ್ರ ಸುಧಾರಿಸದೇ ಇರೋದು ದುರ್ಭಾಗ್ಯವಾಗಿದೆ.